ಹಿಂದೂ ಯುವಕರಿಗೆ ಆಗಿರತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯದಲ್ಲಿ
ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ. ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗಿ ಇವತ್ತು ಯಾರು
ಹೊಡೆತವನ್ನು ತಿಂದಿದ್ದಾರೆ. ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ
ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗಿದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗಿದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ
ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಖಂಡಿಸ್ತೇವೆ.
ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ.
ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ.
ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಒಂದು ನಿಮಿಷ ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಒಂದು ನಿಮಿಷ ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ
ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ. ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಒಂದು ನಿಮಿಷ ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಒಂದು ನಿಮಿಷ ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು
ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ
ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ
ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಒಂದು ನಿಮಿಷ ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಒಂದು ನಿಮಿಷ ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ.
ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ದರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, DSP ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗಿದೆ. ಹಿಂದೂ ಯುವಕರಿಗೆ ಆಗಿರತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಖಂಡಿಸ್ತೇವೆ.